ಬೃಹತ್ ಕಂಪನಿಗಳಾದ ಯುಪಿಸಿಎಲ್ ಮತ್ತು ಇನ್ನಿತರ ಕಂಪನಿಗಳು ಗ್ರಾಮ ಪಂಚಾಯಿತಿಗೆ ನೀಡುವ ತೆರಿಗೆಯನ್ನ ಕಳ್ಳತನ ಮಾಡಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು 57ನೇ ಎಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಂತ್ ಕುಮಾರ್ ಹೇಳಿದ್ದಾರೆ. ಅವರು ಶುಕ್ರವಾರ ಎಲ್ಲೂರು ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ನಡೆದಂತಹ ಪ್ರಥಮ ಗ್ರಾಮ ಸಭೆಯಲ್ಲಿ ಮಾತನಾಡಿದರು. ಈ ಹಿಂದೆ ಯುಪಿಸಿಎಲ್ ಅದನಿ ಕಂಪನಿಯ ವರ್ಷಕ್ಕೆ ಕೇವಲ 13 ಲಕ್ಷ ತೆರಿಗೆ ಪಾವತಿ ಮಾಡ್ತಾ ಇತ್ತು. ಈಗ ಗ್ರಾಮ ಪಂಚಾಯತ್ ಒತ್ತಡದಿಂದಾಗಿ ವಾರ್ಷಿಕ 56 ಲಕ್ಷಕ್ಕೆ ಏರಿಸಿದೆ. ಮುಂದೆಯೂ ಕಂಪನಿಯು ತನ್ನ CSR ಯೋಜನೆಯಲ್ಲಿ ಗ್ರಾಮದ ಅಭಿವೃದ್ಧಿ ಮಾಡಬೇಕೆಂದು ಜಯಂತ್ ಕುಮಾರ್ ಹೇಳಿದ್ದಾರೆ. ಗ್ರಾಮ ಸಭೆಯಲ್ಲಿ ಯುಪಿಸಿಎಲ್ ಅದನಿ ಕಂಪನಿಯ ತಾಂತ್ರಿಕ ತೊಂದರೆಯಿಂದ ಕೃಷಿ ಹಾನಿ, ದನಗಳ ಸಾವು, ಪೈಪ್ಲೈನ್ ತುಂಡಾಗಿ ಉಪ್ಪು ನೀರು ಸಮುದ್ರ ಕಿನಾರೆಗೆ ಇವೇ ಮೊದಲಾದ ಸಮಸ್ಯೆಗಳನ್ನು ಗ್ರಾಮಸ್ಥರು ಎತ್ತಿದ್ದಾರೆ. ಗ್ರಾಮ ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಮಮತಾ ವೈಶಿತಿ, ಕಾರ್ಯದರ್ಶಿ ಸುಲೋಚನಾ, ಮುದರಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ ಪ್ರಭು, ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಸಂತ ಸಹಿತ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ ಒಳಗಡೆ ಗ್ರಾಮ ಪಂಚಾಯತ್ ಕಾಮಗಾರಿ ಶುರು ಮಾಡ್ತಿದ್ದೆ. ಪಂಚಾಯತ್ ಇಲ್ಲ, ನೀವು ಪಂಚಾಯತ್ ಎದುರುಗಡೆ ಅಲ್ಲಿ ನಮಗೆ ಎದುರುಗಡೆ ಮಾಡೋಣ. ಯಾವ ರಸ್ತೆ ಅದು? ನಿಮ್ಮ ಮನೆಯಿಂದ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅದು ಬೇರೆ, ಅದು ಕೊಳಚೂರು ಗರಡಿ ಅಲ್ಲೇ ನಮ್ಗೆ ಇಫೆಕ್ಟೆಡ್ ಏರಿಯಾ ನಮ್ದು. ಮತ್ತೆ ನೋಡಿ, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿದ್ದಾರೆ, ನಿಮ್ದು ರಿಪೋರ್ಟ್ ಬರಲಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಲ್ಲ, ಎಲ್ಲ ಇದು ಮಾಡಿದೆ. ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಫಸ್ಟ್ ನಾವು ಯುಪಿಸಿಎಲ್ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ. ಇವಾಗ ಮೊನ್ನೆ ಕೂಡ ಅಲ್ಲಿ ಹುಲ್ಲು ಪರಿಸರದಲ್ಲಿ ಕಪ್ಪು ನೀರು ಬಂದು ಎಲ್ಲ ಬಂತು, ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಜವಾಬ್ದಾರಿ, ಉತ್ತರ ಯಾರು ಕೊಡ್ತಾರೆ ಹೇಳಿ? ಇವಾಗ ಪರಿಸರ ಇಲಾಖೆ